ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹುತಾತ್ಮ ಯೋಧ ಉದಯ್ ಕುಮಾರ್ ಎಂಬವರ ಪತ್ನಿಗೆ ರೇಖಿ ಗುರು ಚಿಕಿತ್ಸೆ ನೆಪದಲ್ಲಿ ಮೋಸ ವಂಚನೆ ನಡೆಸಿರುವ ಕುರಿತು ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ನೊಂದ ಮಹಿಳೆ ನ್ಯಾಯ ಒದಗಿಸುವಂತೆ ಕಣ್ಣೀರಿಟ್ಟಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನೊಂದ ಮಹಿಳೆಯ ಪರ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಸಂಘ, ಬರ್ಕೆ ಫ್ರೆಂಡ್ಸ್, ದೇರಬೈಲು ಕೊಂಚಾಡಿ ಯುವಕ ಮಂಡಲ, ಜನಶಕ್ತಿ ಸೇವಾ ಟ್ರಸ್ಟ್, ಪಿಎಸ್ ವಿಲ್ಲಿ, ವಿಲ್ಸನ್ ಮತ್ತು ಬಲ್ಪುಗುಡ್ಡೆ ನಿವಾಸಿಗಳು ಹೋರಾಟ ಸಮಿತಿಯು ನೊಂದ ಮಹಿಳೆಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. 2006ರ ಆಗಸ್ಟ್ 2ರಂದು ಉದಯ್ ಹುತಾತ್ಮರಾಗಿದ್ದು, ಇವರ ಪತ್ನಿ ವಸಂತಿಯವರು ಪತಿಯ ಪರಿಹಾರದ ಹಣದಿಂದ ಹೆತ್ತವರ 4 ಸೆಂಟ್ಸ್ ಜಾಗದಲ್ಲಿ ಮನೆ ಕಟ್ಟಿ ಮೇಲಿನ ಮಹಡಿಯನ್ನ ಬಾಡಿಗೆಗೆ ನೀಡಿ ಅದರ ಆದಾಯದಲ್ಲಿ ಜೀವನವನ್ನ ನಡೆಸುತ್ತಿದ್ರು. ಈ ವೇಳೆ ಮನೆ ಬಾಡಿಗೆಗೆ ಬಂದ ಸುನಿಲ್ ಹಾಗೂ ಮಮತಾ ದಂಪತಿ ಬಾಡಿಗೆಯ ಕರಾರು ಪತ್ರ ಮಾಡಿಸುವ ನೆಪದಲ್ಲಿ ಮನೆಯ ಬಾಡಿಗೆಯ ಹಕ್ಕನ್ನ ತಮ್ಮ ಹೆಸರಿಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಇದಲ್ಲದೆ ಸುನಿಲ್ ಕುಮಾರ್ ಮಾಟ ಮಂತ್ರವಾದಿಯಾಗಿದ್ದು, ಈತ ವಸಂತಿಯವರ ಅನಾರೋಗ್ಯವನ್ನ ಮುಂದಿಟ್ಟುಕೊಂಡು ಇವರಿಂದ 5 ಪವನಿನ 2 ಬಂಗಾರದ ಬಳೆ ಮತ್ತು ನಗದು ಹಣವನ್ನ ಪಡೆದು ಮೋಸ ಮಾಡಿದ್ದಾನೆ. ವಸಂತಿಯವರಿಗೆ ಈಗಾಗಲೇ ಅನ್ಯಾಯದ ಕುರಿತು ಜಿಲ್ಲಾಧಿಕಾರಿ, ಪೊಲೀಸ್ ಆಯುಕ್ತರು, ಮಾನವ ಹಕ್ಕುಗಳ ಆಯೋಗ, ಸಿಆರ್ಪಿಎಫ್ಗೂ ದೂರನ್ನ ನೀಡಲಾಗಿದೆ. ಹುಡುಗಿ ಮನೆಯಲ್ಲಿ 3 ವರ್ಷ ನಾವಿದೆ. ಅಲ್ಲಿ ಸಹ ಹುಡುಗಿ ನಮಗೆ ಹೊರಗೆ ಹಾಕಿದ್ದು. ನಾವು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೇವೆ, ನಮಗೆ ಒಂದು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದು. ಅಷ್ಟು ವಿಶ್ವಾಸದಲ್ಲಿ ಹೇಳಿದ್ದಕ್ಕೆ 3 ವರ್ಷ ನನ್ನನ್ನು ಹುಷಾರಿಲ್ಲದಾಗೆ ಮಾಡಿ ಮಲಗಿಸಿ ಬಿಟ್ಟಿದ್ದ. ಲಿಂಬೆ ತರುವುದು, ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡೋದು. ನನಗೆ ಎಷ್ಟು ಮಾನಸಿಕ ಅಂದರೆ, ಮೊನ್ನೆ ಸಹ ವೆಲ್ಲಾಕ್ ಹಾಸ್ಪಿಟಲ್ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಈಗ ಉಂಟದು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ. ಅವನು ಇಷ್ಟು ಅನ್ಯಾಯ ಮಾಡಿಸಿ ಯಾರು ಎಲ್ಲ ಸುಮ್ಮನೆ ಕೂತ್ಕೊಂಡು, ಅವನಷ್ಟು ಕಳ್ಳ ಪ್ರಪಂಚದಲ್ಲಿ ಯಾರಿಲ್ಲ. ಯಾರು ಗಂಡ ಸತ್ತಿದ್ದಾರೆ, ಯಾರು ಅಸಹಾಯಕ ಪರಿಸ್ಥಿತಿ, ಅವರನ್ನೇ ಇಟ್ಕೊಂಡು ಕೆಲಸ ಮಾಡೋದು. ಎಷ್ಟು ಮಾಡ್ತಾನೆ ಅಂದರೆ, ಅವನಿಂದ ಆಗಲಿಲ್ಲ ಅವನ ತಾಯಿಯನ್ನು ಬಿಡೋದು. ತಾಯಿಯನ್ನು ಬಿಟ್ಟರೆ ಅವರು ಸೀನಿಯರ್ ಸಿಟಿಸನ್ ಅಂತ ಅವರು ಹೆಲ್ಪ್ ಮಾಡ್ತಾರಂತ ಆ ರೀತಿ ಮಾಡೋದು. ಆ ರೀತಿ ಮಾಡಿಬಿಟ್ಟು ಹೆಣ್ಮತಿಯನ್ನು ಬಿಡೋದು. ಈ ರೀತಿ ಚೂ ಬಿಟ್ಟು ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅಂದರೆ, ಜೆರಾಕ್ಸ್ ಅಂಗಡಿಯಲ್ಲಿ ನಾನು 3 ವರ್ಷ ಕೆಲಸ ಮಾಡಿದ್ದಕ್ಕಿಂತ ಅವನ ಚರಿತ್ರೆನಲ್ಲಿ ಎಲ್ಲ ನನಗೆ ಗೊತ್ತುಂಟು. ಅವನು ಎಂಥ ದೊಡ್ಡ ಕಳ್ಳ ಅಂತ. ತುಂಬ ನೀಚ ಅಂದರೆ, ಎಷ್ಟು ಕೀಳು ಮಟ್ಟದವನಂದರೆ ಅದು ನನಗೆ ಮಾತ್ರ ಗೊತ್ತುಂಟು. ನಾನು ಹೇಳ್ತೇನೆ ನಿನ್ನ ವಿಷಯ ಹೇಳಿದಕ್ಕೆ, ನಿನ್ನನ್ನು ಸಾಯಿಸಿ ನಿನ್ನ ಮಕ್ಕಳನ್ನು ಜೈಲಿಗೆ ಕಳಿಸಿ ನಾನು ಬೀದಿ ಬೀದಿ ತಿರುಗಿಸ್ತೇನೆ ಅಂತ ಚಾಲೆಂಜ್ ಮಾಡಿ, ಪಾಪ ಮಕ್ಕಳಿಗೋಸ್ಕರ ಎಷ್ಟು ವರ್ಷ ನಾನು ಸುಮ್ಮನೆ ಇದ್ದೇನೆ ಹೊರತು ಅವರ ಭವಿಷ್ಯಕ್ಕೋಸ್ಕರ ಮಾಡಿದ್ದೇನೆ. ಯಾಕಂದರೆ ನಮಗೆ ಬೇರೆ ಇನ್ಕಮ್ ಇಲ್ಲ, ಕೆಲಸ ಇಲ್ಲ. ನನ್ನ ಗಂಡ ಬರೋ ಪೆನ್ಷನಿಂದ ನಾನು ತುಳಿತೇನೆ ಇರುವುದು ಅಷ್ಟೇ. ಬೇರೆ ಯಾವ ವಿಚಾರದಲ್ಲಿ ನಮಗೆ ಯಾರದು ಒಂದು ದುಡ್ಡು 18 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ನಾನು ಪೇಪರ್ ಓದಿದ ಮೇಲೆ ಗೊತ್ತಾಯ್ತು ಸರ್. ರಿಜಿಸ್ಟರ್ ಆಫೀಸಲ್ಲಿ ಎಗ್ರಿಮೆಂಟ್ ಅಂತೇಳಿ ಸುಳ್ಳು ಹೇಳಿ ಕರ್ಕೊಂಡೋಗಿ ನನಗೆ ಹೋಗೋದಕ್ಕಿಂತ ಮುಂಚೆ ಒಂದು ಶರ್ಬತ್ ಕೊಡೋದು, ಪ್ರಸಾದ ಹಾಕಿ ಕೊಡೋದು. ನಂತರ ನನಗೆ ಏನಾಗ್ತದೆ ಅಂತ ಇಲ್ಲ. ನಾನು ಮೌನವಾಗಿರ್ತೇನೆ. ನೆರೆಕರೆಯವ್ರ ಹತ್ರ ಮಾತಾಡಲಿಕ್ಕಿಲ್ಲ, ಮನೆಯವರನ್ನು ಬರಲಿಕ್ಕಿಲ್ಲ. ಜಗಳ ಮಾಡಿ ಎಲ್ಲರ ಹತ್ರ, ನಮ್ಮದು ಮನೆಮ ಥಾಮಸ್ ಅಂತ ಬೆಸ್ಟ್ ಲಾಯರ್ ಇದ್ದರು, ಅವ್ರ ಹತ್ರ ಜಗಳ ಮಾಡಿಸಿ ನಾನು ಪೇಪರ್ನವನು ಇವರು ವೀರಯೋಧನ ಹೆಂಡತಿಯವರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರ ಹತ್ರ ಅವನೇ ದೊಡ್ಡ ಪ್ರಚಾರ ತಗೊಂಡು ದೊಡ್ಡ ಕೆಲಸ ಮಾಡುವಾಗೆ ಫೋರ್ಸ್ ಕೊಡೋದು. ಇದೆಲ್ಲ ಅವನೇ ಕ್ರಿಮಿನಲ್. ಫೋರ್ಜರಿ ಸೈನ್ ಮಾಡಿಸೋದು ನಾನು ಕಣ್ಣಲ್ಲೇ ನೋಡಿದ್ದು. ನಾನು ಹೇಳಿದ್ದಾರೆ, ನೀನು ಹಣ ಕೊಟ್ಟಿಲ್ಲ ಅಂತ ನನಗೆ ಗೊತ್ತುಂಟು, ಆದರೆ ನೀನು ಫೋರ್ಜರಿ ಸೈನ್ ಮಾಡಿಸಿ ಸುಲಭ ಉಂಟು ಮಾಡ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾನೆ.